ನಮಸ್ಕಾರ. ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುವಂಥ ವಿಚಾರ ಈ ದಿವಸ ಈಗ ನಮ್ಮ ದೇಶಾದ್ಯಂತ ಇತ್ತೀಚೆಗೆ ನಡೆದ ಈ ಛತ್ತೀಸ್ಗಢದ ಇಬ್ಬರು ಸಿಸ್ಟರ್ಸ್ನವರ ಅರೆಸ್ಟ್ಗಳ ಬಗ್ಗೆ ಎಲ್ಲ ಪಕ್ಷದವರು, ಈಗ ಪ್ರತಿಪಕ್ಷದವರು ದೇಶಾದ್ಯಂತ ಟೀಕೆಯನ್ನು ಮಾಡ್ತಾ ಇದ್ದಾರೆ, ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಪ್ರಮುಖವಾಗಿ ಕೇರಳ ರಾಜ್ಯದ ಎಲ್ಲ MP ಗಳು ಎಲ್ಲರೂ ಕೂಡ ಇದನ್ನು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ನಮ್ಮ ಪಕ್ಷದ ವರಿಷ್ಠ ನಾಯಕರಾದ ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು ಎಲ್ಲರೂ ಕೂಡ, ಎಲ್ಲ ಶಶಿ ತರೂರ್ ಅವರು ಎಲ್ಲರೂ ಕೂಡ ಇದನ್ನು ಛತ್ತೀಸ್ಗಢ ಸರ್ಕಾರದ ಈ ಕ್ರಮವನ್ನು ಖಂಡಿಸಿದ್ದಾರೆ. ಈ ಕುರಿತು ಈ ಭಾಗದಲ್ಲಿ ಕೂಡ ನಾವು ಕೂಡ ಆ ಸಿಸ್ಟರ್ಸ್ಗಳ ಜೊತೆಯಲ್ಲಿ ಅನುಕಂಪವನ್ನು ತೋರಿಸಿ, ಏನು ಛತ್ತೀಸ್ಗಢ ಸರ್ಕಾರ ಇವತ್ತು ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯವನ್ನು ಮಾಡಿದೆ, ಅದನ್ನು ನಾವು ಖಂಡಿಸ್ತೀವಿ. ಜುಲೈ 25ನೇ ತಾರೀಕಿನಂದು ಛತ್ತೀಸ್ಗಢದ ದುರ್ಗ್ ಎಂಬಲ್ಲಿ ಇಬ್ಬರು ಕನ್ಯಾಸ್ತ್ರೀಯರು ಅಥವಾ ಸಿಸ್ಟರ್ಸ್ಗಳು ಅವರು ಪ್ರಯಾಣ ಮಾಡುವಂಥ ಸಮಯದಲ್ಲಿ ಅವರ ಜೊತೆಯಲ್ಲಿ ಬೇರೆ 3 ಹೆಂಗಸರು ಇದ್ದಾರೆ. ಅವರನ್ನು ಈ ಸಿಸ್ಟರ್ಸ್ನವರು ಮತಾಂತರಗೊಳಿಸಲಿಕ್ಕೆ ಕೊಂಡೋಗುತ್ತಿದ್ದಾರೆ ಮತ್ತು ಹ್ಯೂಮನ್ ಟ್ರಾಫಿಕಿಂಗಿನಲ್ಲಿ ಅವರನ್ನು ಒಳಪಡಿಸುತ್ತಿದ್ದಾರೆ ಎಂಬ ಸುಳ್ಳು ಆಪಾದನೆಯನ್ನು ಹಾಕಿ FIR ಅನ್ನು ದಾಖಲೆ ಮಾಡಿಸಿ ಇವತ್ತು ಅವರನ್ನು ನ್ಯಾಯಾಲಯದ ಬಂಧನದಲ್ಲಿ ಇಡಲಾಗಿದೆ. ಈ ಸುಳ್ಳು ಆಪಾದನೆಯನ್ನು ಹಾಕಿದವರು ಸ್ಥಳೀಯ ಬಜರಂಗ್ ದಳದ ಮುಖಂಡರು. ಅದರಲ್ಲೂ ಕೂಡ ಮತ್ತೆ ವಿಚಾರಣೆ ಮಾಡುವಾಗ ಆ ಬಜರಂಗ್ ದಳದ ಜ್ಯೋತಿ ಎಂಬವರು ಯಾರು ಸುಳ್ಳು ಆಪಾದನೆ ಮಾಡ್ತಿದ್ರು ಅವರನ್ನು ಪುನಃ ತನಿಖೆ ಮಾಡಿ ವಿಚಾರಣೆ ಮಾಡಿದಾಗ ಅವರು ಹೇಳ್ತಾಳೆ, ನಾನು ಯಾರೋ ರಿಕ್ಷಾದಲ್ಲಿ ಅವರು ಮಾತಾಡೋದನ್ನು ಕೇಳಿದೆ, ಅದರ ಮೇಲೆ ನಾವು ಮತ್ತೆ ಅದಕ್ಕೆ ಕಂಪ್ಲೇಂಟ್ ಕೊಟ್ಟೆ ಅಂತ. ಯಾವುದೇ ನಿರ್ದಿಷ್ಟ ಪುರಾವೆಗಳಿಲ್ಲ, ಯಾವುದೇ ದಾಖಲೆಗಳಿಲ್ಲ. ಕೇವಲ ಜೊತೆಯಲ್ಲಿ ಪ್ರಯಾಣ ಮಾಡ್ತಾರೆ ಎಂಬ ಒಂದೇ ಕಾರಣಕ್ಕೆ ಮತಾಂತರ ಮಾಡ್ತಾರೆ ಎಂಬ ಆಪಾದನೆ ಹಾಕಿ, ಅದೂ ಅಲ್ಲದೆ ಹ್ಯೂಮನ್ ಟ್ರಾಫಿಕಿಂಗನ್ನು ಆ ಆಪಾದನೆಯನ್ನು ಕೂಡ ಹಾಕಿ ರಾಷ್ಟ್ರೀಯ ನ್ಯಾಯ ಸಮಿತಿಯ ಅದರಲ್ಲಿ ಅಡಿಯಲ್ಲಿ ದಾಖಲೆ ಮಾಡಿ ಜುಲೈ 25ರಿಂದ ಆಗಸ್ಟ್ 8ನೇ ತಾರೀಕಿನವರೆಗೆ ಇವತ್ತಿನವರೆಗೂ ನ್ಯಾಯಾಲಯದ ಬಂಧನದಲ್ಲಿ ಇಡಲಾಗಿದೆ. JMFC ನ್ಯಾಯಾಲಯದಲ್ಲಿ ಅವರಿಗೆ ಕೇಸ್ ಹಾಕಿದರು, ಅಲ್ಲಿ ಅವರಿಗೆ ಬೇಲ್ ಕೊಡಲಿಲ್ಲ. ಅವರನ್ನು ಮೇಲಿನ ಕೋರ್ಟ್ನಲ್ಲಿ ಮಾಡಿ ಅಂತ ಹೇಳಿದರು. ಸೆಷನ್ ಕೋರ್ಟಿಗೆ ಅವರು ಬೇಲಿಗೆ ಹಾಕಿದರು, ಅಲ್ಲಿ ಬೇಲ್ ಕೊಡಲಿಲ್ಲ. ಮತ್ತು ಈಗ ಅವರನ್ನು ಇದರಲ್ಲಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ಬಿಲಾಸ್ಪುರಿನ ನ್ಯಾಯಾಲಯದಲ್ಲಿ ವಿಶೇಷವಾಗಿ ಬೇಲಿಗೆ ಅರ್ಜಿ ಹಾಕಬೇಕು ಅಂತ ಕಳಿಸ್ತಾ ಇದ್ದಾರೆ. ಯಾಕೆಂದರೆ ಅವರ ಮೇಲೆ ತಪ್ಪಾಗಿ ಸುಳ್ಳಾಗಿ ಹ್ಯೂಮನ್ ಟ್ರಾಫಿಕಿಂಗ್ ಕೂಡ ಕೇಸನ್ನು ಹಾಕಿದ್ರಿಂದ ಇವತ್ತು ಅವರು NIA ಕೋರ್ಟ್ನ ಮುಂದೆ ಕೂಡ ಹೋಗಬೇಕಾಗುವಂಥ ಪರಿಸ್ಥಿತಿ. ಇವತ್ತು ನಮ್ಮ ಕಾನ್ಸ್ಟಿಟ್ಯೂಷನ್ನ ಪ್ರಕಾರ ಕೊಟ್ಟಿರುವಂಥ ಎಲ್ಲ ನಮ್ಮ ಮತಗಳನ್ನು, ನಮ್ಮ ಧರ್ಮಗಳನ್ನು ಅನುಸರಿಸಲಿಕ್ಕೆ ನ್ಯಾಯಯುತವಾದ ಬೆಂಬಲ, ಅದರ ರಕ್ಷಣೆಯನ್ನು ಕೊಟ್ಟಿದೆ. ಈ ಸಿಸ್ಟರ್ಸ್ಗಳು ಯಾರನ್ನು ಮತಾಂತರ ಮಾಡಲಿಕ್ಕೆ ಕರ್ಕೊಂಡು ಹೋಗಿಲ್ಲ.
ಆ 3 ಮಂದಿ ಹೆಂಗಸರನ್ನು ವಿಚಾರಣೆ ಮಾಡಿದಾಗ ಅವರೇ ಹೇಳ್ತಾ ಇದ್ದಾರೆ, ಪಾಪ ಅವರನ್ನು ಹೊಡೆದಿದ್ದಾರೆ ಇವರು ಬಜರಂಗ್ ದಳದವರು. ಅವರೇ ಹೇಳ್ತಾರೆ, ನಮ್ಮ ಸ್ಟೇಟ್ಮೆಂಟನ್ನು ಪೊಲೀಸ್ನವರು ತಗೊಂಡಿಲ್ಲ, ಕೇವಲ ಬಜರಂಗ್ ದಳದ ಸ್ಟೇಟ್ಮೆಂಟನ್ನು ತೆಗೆದುಕೊಂಡು ಅವರು ಕೇಸನ್ನು ದಾಖಲು ಮಾಡಿದ್ದಾರೆ. 4 ದಿವಸ ಅವರನ್ನು ಅಲ್ಲಿಯ ವಿಮೆನ್ ಪ್ರೊಟೆಕ್ಟಿವ್ ಇದರಲ್ಲಿ ಉಳಿಸಿಕೊಂಡು ಮನೆಗೆ ಕಳಿಸಿದಾಗ ಅವರು ಹೇಳ್ತಾರೆ, ಅವರು ಯಾವುದೇ ತಪ್ಪು ಮಾಡಲಿಲ್ಲ, ನಾವು ಕೆಲಸಕ್ಕೆ ಹೋಗುವವರು, ನಮಗೆ ಕೆಲಸಕ್ಕೆ ಹೋಗುವವರನ್ನು ಈ ರೀತಿ ಅನ್ಯಾಯ ಮಾಡಿದ್ದಾರೆ ಅಂತ ಅವರು ಹೇಳ್ತಾರೆ. ಇಷ್ಟು ಅನ್ಯಾಯ ಇದ್ದರೂ ಕೂಡ ಛತ್ತೀಸ್ಗಢ ಸರ್ಕಾರ ಇದರ ಬಗ್ಗೆ ಕಣ್ತೆರೆಯಲಿಲ್ಲ. ಇವತ್ತು ನಮ್ಮ ನಾಯಕರು ಡೆಲ್ಲಿಯಲ್ಲಿ ಕೂಡ ಇದರ ಬಗ್ಗೆ ಪ್ರತಿಭಟನೆ ಮಾಡಿದ್ದಾರೆ, ಪಾರ್ಲಿಮೆಂಟ್ನ ಹೊರಗಡೆ ಕೂಡ ಇದನ್ನು ಪ್ರತಿಭಟನೆ ಮಾಡಿದ್ದಾರೆ. ಇವತ್ತು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಏನು ಅಲ್ಪಸಂಖ್ಯಾತರ ಹಕ್ಕುಗಳು ಇವತ್ತು ರಕ್ಷಣೆ ಇದೆ, ಅದನ್ನು ರಕ್ಷಣೆ ಮಾಡೋದು ಬಿಡಿ, ಇವತ್ತು ಉಲ್ಲಂಘನೆ ಆಗುವುದು ಮಾತ್ರವಲ್ಲ, ಅಲ್ಪಸಂಖ್ಯಾತರಿಗೆ ಯಾವುದೇ ರಕ್ಷಣೆ ಇಲ್ಲದಂತೆ ಆಗಿದೆ. BJPಯ ಇಬ್ಬಗೆಯ ನೀತಿಯನ್ನು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಬಜರಂಗ್ ದಳದವರು ಆ ರೀತಿ ಮಾಡಿ ಅವರನ್ನು ತೊಂದರೆಗೆ ಆಗಿದ್ದಾರೆ. BJP ಸರ್ಕಾರ ಛತ್ತೀಸ್ಗಢದಲ್ಲಿ ಆ ರೀತಿ ತೊಂದರೆ ಮಾಡಿದ್ದಾರೆ. ಕೇರಳದಲ್ಲಿ ಬರೋ ವರ್ಷ ಚುನಾವಣೆ ಇದೆ. ಇದೇ BJP ಪಕ್ಷದವರು ಬಜರಂಗ ದಳದವರು ಮಾಡಿದ್ದು ಸರಿಯಲ್ಲ, ತಪ್ಪು ಅಂತ ಕೇರಳದ BJP ಪಕ್ಷ ಹೇಳಿಕೆ ಕೊಟ್ಟಿದೆ. ಇದು ಇಬ್ಬಗೆಯ ನೀತಿ ಅಲ್ವಾ? ಒಂದು ಕಡೆ ಬಜರಂಗ ದಳಕ್ಕೆ ನೀವು ಎಲ್ಲ ಕಡೆಯಲ್ಲಿ ಜೊತೆ ಸೇರಿ ಚುನಾವಣೆ ದೃಷ್ಟಿ ಇಟ್ಕೊಂಡು ಅಲ್ಲಿ ನೀವು ಅವರು ಮಾಡಿದ್ದು ಸರಿಯಲ್ಲ ಅಂತ ಹೇಳಿ, ಬೇಕಾದರೆ ತಾವು ಗೂಗಲ್ನಲ್ಲಿ ಎಲ್ಲ ಹಿಂದೂ ಇತ್ಯಾದಿ ಪೇಪರ್ಗಳನ್ನು ತೆಗೆದು ನೋಡಿ, ಸ್ಟೇಟ್ಮೆಂಟ್ ಅದು ಸ್ಪಷ್ಟವಾಗಿ ಬಂದಿದೆ. ಇವತ್ತು ಅಲ್ಪಸಂಖ್ಯಾತರ ಮೇಲೆ BJP ಸರ್ಕಾರ ಎಷ್ಟವರೆಗೆ ನಿರ್ಲಕ್ಷ್ಯ ತೋರಿಸ್ತದೆ ಅಂದರೆ, ಗ್ರಾಮ್ ಸ್ಟೇನ್ನವರು ಬಿಹಾರದಲ್ಲಿ ಹತ್ಯೆಯಾಗಿ ಮೊನ್ನೆ 25 ವರ್ಷ ಆಯಿತು. ಅದರ ಹಿಂದೆ ಛತ್ತೀಸ್ಗಢ ಅದರ ಭಾಗ. ಇವತ್ತು ಇಲ್ಲಿ ಈ ರೀತಿ ಆಯಿತು. ಮಣಿಪುರ ಇಷ್ಟು ಬೆಂಕಿ ಹತ್ತಿ ಉರಿತದೆ, ಈವರೆಗೂ ಕೂಡ ಪ್ರಧಾನಮಂತ್ರಿಗಳು ಅಲ್ಲಿ ಭೇಟಿ ನೀಡಿಲ್ಲ. ಮಣಿಪುರ ನಮ್ದೇನು ದೇಶದ ಅವಿಭಾಜ್ಯ ಭಾಗವಲ್ವಾ? ಈವರೆಗೂ ಪ್ರಧಾನಮಂತ್ರಿಗಳು ಮಣಿಪುರಕ್ಕೆ ಭೇಟಿ ಕೊಡಲಿಲ್ಲ. ಪ್ರಪಂಚದ ಎಲ್ಲ ದೇಶಗಳಿಗೆ 10,000 ಸಾರಿ ಸುತ್ತಾಡಲಿಕ್ಕೆ ಅವರಿಗೆ ಸಮಯ ಇದೆ, ಆದರೆ ನಮ್ಮ ದೇಶದ ಭಾಗವಾದ ಮಣಿಪುರಕ್ಕೆ ಹೋಗಲಿಕ್ಕೆ ಅವರಿಗೆ ಸಮಯ ಇಲ್ಲ. BJPಯವರ ಈ ಇಬ್ಬಗೆಯ ನೀತಿ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಒತ್ತಾಯ ಮಾಡೋದು, ನಮ್ಮ ವರಿಷ್ಠ ನಾಯಕರು ಇದೇ ಒತ್ತಾಯ ಮಾಡ್ತಾ ಇದ್ದಾರೆ. ಏನು ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಮಾಡ್ತಾರೆ, ಅನಾವಶ್ಯವಾಗಿ ಅಲ್ಪಸಂಖ್ಯಾತರನ್ನು ಮತ್ತು ಬಹುಸಂಖ್ಯಾತರನ್ನು ಒಡೆದು ಆಳುವ ನೀತಿಯನ್ನು ಏನು BJP ಅನುಸರಿಸ್ತದೆ, ಅದನ್ನು ನಾವು ಖಂಡಿಸ್ತೀವಿ. ಈ ದೇಶ ನಾವೆಲ್ಲರೂ ಜೊತೆ ಸೇರಿ ಸಹಬಾಳ್ವೆಯನ್ನು ಮಾಡಬೇಕು. ಸಿಕ್ಕಿದ ತಕ್ಷಣ ಜೊತೆಯಲ್ಲಿ ಹೋಗ್ತಾರೆ ಅಂತ ಮತಾಂತರ ಅಂತ ಹೇಳುವುದಾದರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತಿಗೆ 90% ಕ್ರಿಶ್ಚಿಯನ್ರವರು ಇರಬೇಕಾಗಿತ್ತು. ಕಾರಣ ಇಷ್ಟೇ, ಒಂದು ಕಾಲದಲ್ಲಿ ಎಲ್ಲ ಶಿಕ್ಷಣ ಸಂಸ್ಥೆಗಳು ಕ್ರಿಶ್ಚಿಯನ್ರವರು ನಡೆಸ್ತಾ ಇದ್ರು. 3 ಮುಖ್ಯ ಶಿಕ್ಷಣ ಸಂಸ್ಥೆಗಳಿದ್ರು, ಗೌರ್ಮೆಂಟ್ ಕಾಲೇಜ್, ಎಲೋಸಿಯಸ್ ಕಾಲೇಜ್ ಮತ್ತು ಆಗ್ನೆಸ್ ಕಾಲೇಜ್. ಎಷ್ಟು ಮಂದಿಗೆ ಮತಾಂತರ ಮಾಡಿದ್ದಾರೆ? ಆಸ್ಪತ್ರೆಗಳನ್ನು ನಡೆಸ್ತಾರೆ ಎಲ್ಲ ಕಡೆಯಲ್ಲಿ, ಎಷ್ಟು ಮಂದಿಗೆ ಮತಾಂತರ ಮಾಡ್ತಾರೆ? ಇಂಥ ಸುಳ್ಳು ಆಪಾದನೆಗಳನ್ನು ಮಾಡಿ ಸಮಾಜವನ್ನು ಒಡೆದು ಆಳುವಂಥ ಇಬ್ಬಗೆಯ BJPಯ ಈ ನೀತಿಯನ್ನು ನಾವು ಖಂಡಿಸ್ತೇವೆ. ಮಾತ್ರವಲ್ಲ, ನಮ್ಮ ಛತ್ತೀಸ್ಗಢದ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾನೇನು ಮಾಡಲಿಕ್ಕೆ ಆಗೋಲ್ಲ, ಅದು ನ್ಯಾಯಾಂಗದ ವಿಚಾರ ಅಂತ. ಪೊಲೀಸ್ನವರು ಇಲ್ಲ ಸಲ್ಲದ FIRಗಳನ್ನು ಹಾಕುವಾಗ ಅವ್ರಿಗೆ ಗೊತ್ತಿಲ್ವಾ? ಅದನ್ನು ಆ ರೀತಿಯ ಅವರಿಗೆ ಬೇಲ್ ಸಿಗದ ರೀತಿಯಲ್ಲಿ ಸೆಕ್ಷನ್ಸ್ಗಳನ್ನು ಹಾಕಿ ಹ್ಯೂಮನ್ ಟ್ರಾಫಿಕಿಂಗ್ ಅಂತ ಎಲ್ಲ ಹಾಕಿ ಬಿಡಬೇಕಾದ್ರೆ ಇದು ಪಿತೂರಿ ಅಲ್ವಾ ಪೊಲೀಸ್ನವರದ್ದು? ಆಡಳಿತ ನಡೆಸುವಂಥ
BJP ಸರ್ಕಾರ ಅಥವಾ ಮುಖ್ಯಮಂತ್ರಿಗಳು ಏನು ಮಾಡ್ತಿದ್ರು? ಈ ವಿಚಾರಗಳನ್ನು ನೀವು ತಾವು ಆಲೋಚನೆ ಮಾಡಿ. ಇದಕ್ಕೆ ಸಂಪೂರ್ಣವಾಗಿ BJP ಸರ್ಕಾರ ಹೊಣೆ ಹೊತ್ತಬೇಕು. ಕೂಡಲೇ ಬಂಧನಕ್ಕೆ ಒಳಪಟ್ಟಂಥ ಆ ಮುಕ್ತ ಸಿಸ್ಟರ್ಸ್ಗಳನ್ನು ಬಿಡುಗಡೆ ಮಾಡಬೇಕು. ಅಲ್ಪಸಂಖ್ಯಾತರ ಹಕ್ಕುಗಳನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಅದನ್ನು ರಕ್ಷಣೆ ಮಾಡಬೇಕು. ಎಲ್ಲೂ ಕೂಡ ಇಂಥ ರೀತಿಯ ದೌರ್ಜನ್ಯ ಅಲ್ಪಸಂಖ್ಯಾತರ ಮೇಲೆ ಆಗಬಾರ್ದು ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಲೋಬರವರು ಇವತ್ತು ಅನೇಕ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಇಬ್ಬರು ಕೇರಳದ ಸಿಸ್ಟರ್ಸ್ ಅವರು ಛತ್ತೀಸ್ಗಢಕ್ಕೆ ಹೋಗುವಂಥ ಸಂದರ್ಭ 3 ಮಹಿಳೆಯರು ಅವರ ಜೊತೆ ಇದ್ದರು. ಅವರನ್ನು ಮತಾಂತರ ಮಾಡ್ತಾರೆ, ಮಾನವ ಕಳ್ಳ ಸಾಗಾಣಿಕೆ ಮಾಡ್ತಾರೆ ಅನ್ನುವಂಥ ವಿಚಾರದಲ್ಲಿ ಕೇಸ್ ಹಾಕಿರುವಂಥದ್ದು. ಇದನ್ನು ಜಿಲ್ಲಾ ಕಾಂಗ್ರೆಸ್ ಬಲವಾಗಿ ಖಂಡಿಸ್ತದೆ. ಮತ್ತು ಅವರು ಮಾನವ ಕಳ್ಳ ಸಾಗಾಣಿಕೆ ಮಾಡ್ತಾರೆ ಅನ್ನುವಂಥದ್ದನ್ನು ಯಾರು ಹೇಳಬೇಕು? ಅವರ ಜೊತೆ ಇದ್ದವರು, ಅವ್ರು ಯಾರನ್ನು ಕರ್ಕೊಂಡು ಹೋಗಿದ್ದಾರೆ ಅವರು ನಮ್ಮನ್ನು ಬಲಾತ್ಕಾರವಾಗಿ ಮಾನವ ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ದಾರೆ ಅಥವಾ ಮತಾಂತರಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತೇಳಿ ಅವರು ಸ್ಟೇಟ್ಮೆಂಟ್ ಕೊಡಬೇಕು. ಅವರ ಸ್ಟೇಟ್ಮೆಂಟ್ ತಗೊಳ್ಳೋದಿಲ್ಲ. ಇವರು ಬಜರಂಗ ದಳದವರ ಸ್ಟೇಟ್ಮೆಂಟನ್ನು ತೆಗೆದುಕೊಂಡು ಇವರ ಮೇಲೆ ಕೇಸ್ ಹಾಕಿ ಇವರನ್ನು ಬಂಧನದಲ್ಲಿ ಇಟ್ಟಿದ್ದಾರೆ. ಇದು ಖಂಡನೀಯ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬಹುಶಃ ಸರ್ಕಾರ ಇದಕ್ಕೆ ಪಾಲ್ದಾರರಾಗ್ತಾರೆ, ಛತ್ತೀಸ್ಗಢದ ಸರ್ಕಾರದವರು. ಇವತ್ತು ಹಿಂದೆ ಕೂಡ ನಾವು ನೋಡಿದ್ದೇವೆ, ಬಿಹಾರದ ಘಟನೆಯನ್ನು ಲೋಬರವರು ಮೆನ್ಷನ್ ಮಾಡಿದರು. ಬಿಹಾರದಲ್ಲಿ ಹಿಂದೆ ಧರ್ಮಗುರುಗಳನ್ನು ಕೊಲೆ ಮಾಡಿದಂಥದ್ದು, ಫ್ಯಾಮ್ಸ್ಟೇನ್ ಅಂಥ ಉತ್ತರ ಭಾರತದಲ್ಲಿ ಇದು ನಡೀತಾ ಇರುವಂಥದ್ದು. ಅದು ಕೂಡ BJP ಸರ್ಕಾರ ಇರುವ ರಾಜ್ಯಗಳಲ್ಲಿ ಮಾತ್ರ ಇದು ನಡೀತಾ ಇದೆ. ಇವತ್ತು ಅವರ ಇಬ್ಬಗೆಯ ನೀತಿ, ಅಲ್ಲಿ ಬಜರಂಗ ದಳದವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಕೇರಳದಲ್ಲಿ ಚುನಾವಣೆ ಇದೆ ಅಂತೇಳಿ ಬೇರೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಅಂದರೆ ಚುನಾವಣೆ ಬರುವಾಗ ಇವರಿಗೆ ಮತ ಬೇಕು. ಇಂಥ ಇಬ್ಬಗೆಯ ನೀತಿ ಹಿಂದೆ ಕೂಡ ನಾವು ನೋಡಿದ್ದೇವೆ. ಒಂದು ಕಡೆಯಿಂದ ಗೋಮಾಂಸ ನಿಷೇಧ ಅನ್ನುವಂಥದ್ದನ್ನು ಹೇಳುವುದು. ಮೇಘಾಲಯ, ನಮ್ಮ ಈಶಾನ್ಯ ಭಾಗದಲ್ಲಿ ಮೇಘಾಲಯದ MP ಗಳು, ಗೋವಾದ MP ಮುಖ್ಯಮಂತ್ರಿಯವರು ನಾವು ನಿಷೇಧ ಮಾಡುವುದಿಲ್ಲ, ಇದು ನಮ್ಮ ಆಹಾರ ಅಂತ ಅವ್ರು ಹೇಳ್ತಾರೆ. BJP ಅವರು ರಫ್ತಲ್ಲಿ ನಾವು ವರ್ಲ್ಡಲ್ಲಿ ನಂಬರ್ 2 ಅಲ್ಲಿದ್ದೇವೆ. ಗೋಮಾಂಸ ರಫ್ತಿನಲ್ಲಿ ವರ್ಲ್ಡ್ ನಂಬರ್ 2 ನಾವು, ಉತ್ತರ ಪ್ರದೇಶದಿಂದಲೇ. ಅದು ಕೂಡ ಹೆಸರೆಲ್ಲ ಮುಸ್ಲಿಮರದು, ನಡೆಸುವುದು ಹಿಂದೂಗಳು. ಕಬೀರ್ ಅನ್ನುವಂಥ ಎಕ್ಸ್ಪೋರ್ಟ್ ಕಂಪನಿ ಕೂಡ ಹಿಂದೂಗಳಿಗೆ ಸೇರಿದ್ದು ಅನ್ನುವಂಥ ಹೆಸರನ್ನು ಇಟ್ಟುಕೊಂಡು ಇದು. ಅಂದರೆ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇವರ ಇಬ್ಬಗೆಯ ನೀತಿಯನ್ನು ನಾವು ಹೇಳ್ತಾ ಇದ್ದೇವೆ. ಒಂದು ಕಡೆ ಜನರಿಗೆ ಒಂದು ರೀತಿಯನ್ನು ಮನವರಿಕೆ ಮಾಡುವಂಥದ್ದು, ಒಳಗಿಂದ ಹಿಡನ್ ಎಜೆಂಡಾ ಬೇರೆ ಇವ್ರದ್ದು. ಇಂಥ ಈ ಒಂದು ವಿಚಾರಗಳನ್ನು ಇವತ್ತು ಕೇಂದ್ರ ಸರ್ಕಾರ ಇದರಲ್ಲಿ ಮಧ್ಯಪ್ರವೇಶ ಮಾಡಬೇಕು. ಏನು ಇಬ್ಬರು ಸಿಸ್ಟರ್ಸ್ಗಳಿಗೆ ಅನಾವಶ್ಯಕವಾಗಿ ಅವರಿಗೆ ಹೆರಾಸ್ಮೆಂಟ್ ಮಾಡಿ ಬಂಧನ ಮಾಡಿದಾರ, ಅವರ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಬೇಕು. ಮತ್ತು ಈ ವಿಚಾರವನ್ನು ಜಿಲ್ಲಾ ಕಾಂಗ್ರೆಸ್ ಬಲವಾಗಿ ಖಂಡಿಸ್ತದೆ ಅನ್ನುವಂಥ ವಿಚಾರವನ್ನು ತಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬೆಂಬಲ ಇದೆ ಅಂತ